ಕೋಟೆಕಾರ್ ಪಟ್ಟಣ ಪಂಚಾಯತ್ಗೆ ಡಿಸೆಂಬರ್ 27 ತಾರೀಕಿಗೆ ಚುನಾವಣೆ ನಡಪೆರ ಉಂಡು. ಕರಿವಾರಡು ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿನ ಬಿಡುಗಡೆ ಮಾಡಿದಂಡ ಸೋಮವಾರ ದಾನಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಲ ತನ್ನ ಅಭ್ಯರ್ಥಿಗಳ ಪಟ್ಟಿನ ಅಧಿಕೃತವಾದ ಬಿಡುಗಡೆ ಮಾಡಿದಂಡು. ಸುದ್ದಿಗೋಷ್ಠಿ ಪಾತೆರ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಮಾತಾ ಕ್ಷೇತ್ರಲೆಡು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಕಲಕು ಜಪ್ಟಾದಿದ್ದು ಶಾಸಕರು ಯುಟಿ ಖಾದರ್ನ ಉಸ್ತುವಾರಿಡು ಚುನಾವಣೆ ನಡಪೆರ ಉಂಡು ಪಣ ತೆರಿಪಾಯರು. ನಾಡದು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆಯಲಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಿಂದ 17 ಕ್ಷೇತ್ರಗಳಲ್ಲಿ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ. ಸನ್ಮಾನ್ಯ ಯುಟಿ ಖಾದರ್ ಅವರು ಈ ಕ್ಷೇತ್ರದ ಉಸ್ತುವಾರಿಯಾಗಿದ್ದುಕೊಂಡು ಅವರು ಈ ಭಾಗದ ಶಾಸಕರು ಮಾತ್ರ ಅಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರನ್ನು ಉಸ್ತುವಾರಿಯಾಗಿ ಚುನಾವಣೆಗೆ ಅವರನ್ನು ನೇಮಕಗೊಳಿಸಿದ್ದಾರೆ. ಅವರು ಸಂಪೂರ್ಣ ನೇತೃತ್ವ ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಕರಿನಾವದಿಡು ಆಡಳಿತ ಮಲ್ತಿನ ಬಿಜೆಪಿದ ವೈಫಲ್ಯದ ಬಗೆಟ್ ಜನೊಕ್ಲಿಗೆ ತೆರಿಪಾವನ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಈ ಸರ್ತಿ ಮಲ್ಪೆರೆ ಉಲ್ಲೇರ್ಪಂಡು ತೆರಿಪಾಯರು. ಜೊತೆಗೆ ಕಳೆದ ಅವಧಿಯಲ್ಲಿ ಕೋಟೆಕಾರ್ ಟೌನ್ ಪಂಚಾಯತಿಯಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಈ ಆಡಳಿತದ ವೈಫಲ್ಯದ ಕುರಿತು ಜನರಿಗೆ ತಿಳಿ ಹೇಳಿಕೊಂಡು ಜನರಲ್ಲಿ ಮತ ಕೇಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಾಡ್ತೇವೆ. ಜನರಿಗೆ ಈ ಮತದಾರರಿಗೆ ಕೋಟೆಕಾರ್ ಪಟ್ಟಣ ಪಂಚಾಯತಿ ಮತದಾರರಿಗೆ ನಿಜವಾಗಿ ಅವರು ರೋಸಿ ಹೋಗಿದ್ದಾರೆ. ಸರ್ಕಾರದ ಸವಲತ್ತುಗಳು ಸಿಗದೆ ಎಷ್ಟೋ ತಿಂಗಳುಗಳಿಂದ ಈ ರೀತಿ ಇದಾಗಿದೆ. ಆ ರೀತಿ ಇಂಥ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಲ್ಲಿ ನಾವು ನಮ್ಮ ಆಡಳಿತ ಬರಬೇಕು, ಜನರಿಗೆ ಉತ್ತಮ ಸೇವೆ ನೀಡಬೇಕೆಂಬ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು 1ನೇ ವಾರ್ಡ್ ಆಟ್ಕಡು ದಿಲೀಪ್, 2ನೇ ವಾರ್ಡ್ ಕಣ್ಣೀರ್ ತೋಟಡು ಸವಿತಾ, 3ನೇ ವಾರ್ಡ್ ಮಾಡೂರುಡು ನವೀನ್ ಕುಮಾರ್, 4ನೇ ವಾರ್ಡ್ ಬಲ್ಯಡು ಪೂವಮ್ಮ, 5ನೇ ವಾರ್ಡ್ ಬಗಂಬಿಲಡು ನವೀನ್, 6ನೇ ವಾರ್ಡ್ ವೈದ್ಯನಾಥ ನಗರಡು ಜೆಸಿಂತಾ ಮೆಂಡೋನ್ಸಾ, 7ನೇ ವಾರ್ಡ್ ಸುಳ್ಳೆಂಚೀರಿಡು ರೇಣುಕಾ ಎಸ್ ಶೆಟ್ಟಿ, 8ನೇ ವಾರ್ಡ್ ತಾರಿಪಡ್ಪುಡು ಇಜಾಕ್, 1ನೇ ವಾರ್ಡ್ ಶಾರದಾ ನಗರಡು ಸಫೀನಾ, 10ನೇ ವಾರ್ಡ್ ಕುಶಾಲ್ ನಗರಡು ದೇವರಾಜ್, 11ನೇ ವಾರ್ಡ್ ಮಡ್ಯಾರದು ಪ್ರಹ್ಲಾದ್, 12ನೇ ವಾರ್ಡ್ ಜಲಾಲ್ ಬಾಗರ್ದು ಆಯಿಷಾ, 13ನೇ ವಾರ್ಡ್ ಪನ್ನೀರ್ಡು ಸಫಿಯಾ, 14ನೇ ವಾರ್ಡ್ ಮಿತ್ರನಗರದ್ದು ಕಲಾವತಿ, 15ನೇ ವಾರ್ಡ್ ಕೊಂಡಾನರ್ದು ರವಿರಾಜ್, 14ನೇ ವಾರ್ಡ್ ಅಜ್ಜಿನಟ್ಕಡು ಅಹಮದ್, 17ನೇ ವಾರ್ಡ್ ಕೋಮರಂಗಲಡು ಜುಬೈದಾ ಮೊಕ್ಲು ಸ್ಪರ್ಧಿ ಸಾಯರ ಉಲ್ಲೇರು. ಆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ನಾನು ತಮ್ಮ ಮುಂದಿಡಲಿಕ್ಕೆ ನಿಲ್ಲಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾರ್ಡ್ ನಂಬರ್ 1 ಅದರಲ್ಲಿ ಸಾಮಾನ್ಯ ದಿಲೀಪ್ ಅವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 2 ಹಿಂದುಳಿದ ವರ್ಗದ ಎ ಮಹಿಳೆ ಸವಿತಾ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 3 ಹಿಂದುಳಿದ ವರ್ಗ ಎ ನವೀನ್ ಎ ಸಾಲಿಯನ್ರವರು ಅಭ್ಯರ್ಥಿ. ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡ ಪೂವಮ್ಮ ಅವರು ಅಭ್ಯರ್ಥಿ. ವಾರ್ಡ್ ನಂಬರ್ 5 ಸಾಮಾನ್ಯ ನವೀನ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 6 ಸಾಮಾನ್ಯ ಮಹಿಳೆ ಜೆಸಿಂತಾ ಮೆಂಡೋನ್ಸರ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 7 ಹಿಂದುಳಿದ ವರ್ಗ ಬಿ ರೇಣುಕಾ ಎಸ್ ಶೆಟ್ಟಿಯವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 8 ಸಾಮಾನ್ಯ ಇಸಾಕ್ರವರ ಅಭ್ಯರ್ಥಿ. ವಾರ್ಡ್ ನಂಬರ್ 9 ಹಿಂದುಳಿದ ವರ್ಗಗಳ ಎ ಸಫೀನಾ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 10 ಸಾಮಾನ್ಯ ದೇವರಾಜ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 11 ಹಿಂದುಳಿದ ವರ್ಗಗಳ ಎ ಪ್ರಹ್ಲಾದ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 12 ಸಾಮಾನ್ಯ ಮಹಿಳೆ ಐಷಾ ಡಿ ಅಬ್ಬಾಸ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 13 ಸಾಮಾನ್ಯ ಮಹಿಳೆ ಸೆಫಿಯಾ ಅವರು. ವಾರ್ಡ್ ನಂಬರ್ 14 ಪರಿಶಿಷ್ಟ ಜಾತಿ ಶ್ರೀಮತಿ ಕಲಾವತಿ ಅವರು. ವಾರ್ಡ್ ನಂಬರ್ 15 ಹಿಂದುಳಿದ ವರ್ಗ ಎ ರವಿರಾಜ್. ವಾರ್ಡ್ ನಂಬರ್ 16 ಸಾಮಾನ್ಯ ಅಹಮದ್ ಅಜ್ಜಿನಡ್ಕರ್ ಅವರು. ವಾರ್ಡ್ ನಂಬರ್ 17 ಸಾಮಾನ್ಯ ಮಹಿಳೆ ಜುಬೇದರ್ ಅವರು. ಇಷ್ಟು ಅಭ್ಯರ್ಥಿಗಳನ್ನು 17 ಅಭ್ಯರ್ಥಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಇಳಿಸಿದ್ದೇವೆ, ಸ್ಪರ್ಧಿಸ್ತಾ ಇದ್ದಾರೆ ಅವರು. ಅದೇ ರೀತಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ಸಿಂದ ಮತ್ತು KPCCಯಿಂದ ಕೂಡ ವೀಕ್ಷಕರನ್ನು ನೇಮಕ ಮಾಡಿದ್ದೇವೆ. ಅವರೆಲ್ಲರೂ ಈ ಚುನಾವಣೆ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳಲ್ಲಿದ್ದುಕೊಂಡು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕೆಲಸ ಮಾಡಲಿಕ್ಕಿದ್ದಾರೆ. ಕ್ಷೇತ್ರದ ಶಾಸಕರ ನಿಧಿಯಲ್ಲಿ ಅವರು ಈಗಾಗಲೇ ಕೋಟೆಕಾರ್ ಪಂಚಾಯತಿಗೆ ಬೇಕಾದಷ್ಟು ರಸ್ತೆಗಳನ್ನು ಮೊನ್ನೆ ಹಲವು ರಸ್ತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಯುಟಿ ಖಾದರ್ ಅವರು ಇಲ್ಲಿ ಅವರ ಮುತುವರ್ಜಿ ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ ಮತ್ತು ಎಲ್ಲ ಮತದಾರರ ಮನೆಗೆ ಸಾಧ್ಯವಾದಷ್ಟು ಭೇಟಿ ಕೊಡುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಮತ್ತೊಮ್ಮೆ ಈ ಪಟ್ಟಣ ಪಂಚಾಯತಿ ಮತದಾರರಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರ ಸಹಕಾರ ಬೇಕು, ತಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆರ್ಬಿನ್ ಡಿಸೋಜಾ, ಉಳ್ಳಾಲ ನಗರಸಭೆ ಮಾಜಿ ಉಪಾಧ್ಯಕ್ಷರು ದಿನೇಶ್ ರೈ,
ಕುಡ್ಲ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರು ದಿನೇಶ್ ಕುಂಪಲ, ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಬ್ಲಾಕ್ ಅಸಂಘಟಿತ ಕಾರ್ಮಿಕ ಸಮಿತಿ ಪ್ರಮುಖರು ಡೆನ್ನಿಸ್, ಅಬ್ದುಲ್ ಅಜೀಜ್, ಮೊಯ್ದೀನ್ ಕುಂಜಿ, ಬಾಜಿಲ್ ಡಿಸೋಜಾ, ನಾಗೇಶ್ ಶೆಟ್ಟಿ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದರು.